ಶ್ರೀಮತಿ ಹರಿಣಿ ಮತ್ತು ಸದಾಶಿವ ಇವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಸಮಸ್ಯೆ ಉತ್ತರೋತ್ತರವಾಗಿ ಬೆಳೆಯಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ಇವರ ಈ ಸಂಸ್ಥೆಗೆ ಮಹಾಲಿಂಗೇಶ್ವರನ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡಲಿ. ಬೆಳೆಯುತ್ತಿರುವ ಪುತ್ತೂರು ಇನ್ನು ಕೆಲವೇ ವರ್ಷಗಳಲ್ಲಿ ಗ್ರಾಮೀಣ ಜಿಲ್ಲೆ ಆಗುವಂಥದ್ದು. ಇಂಥ ವ್ಯವಸ್ಥೆಗಳೆಲ್ಲ 10-11 ಇಲ್ಲಿ ಬಂದರೂ ನಮಗೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಆಗಬೇಕಾದ್ದು ನಮ್ಮ ಕರ್ತವ್ಯ. ಅವರು ಯಶಸ್ವಿ ಆಗಲಿ. ಅವರಿಗೆ ನಾನು ವಿಶೇಷವಾಗಿ ಪುತ್ತೂರಿನ ಜನರ ಬಗ್ಗೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಖಂಡಿತ ಮಹಾಲಿಂಗೇಶ್ವರನ ಈ ಒಂದು ನೆಲದಲ್ಲಿ ಅವರ ಉದ್ಯಮ ಯಶಸ್ವಿ ಆಗ್ತದೆ ಅಂತ ನನಗೆ ನಂಬಿಕೆ ಇದೆ. ಪುತ್ತೂರಿನ ಸಭ್ಯ ನಾಗರಿಕರಿಗೆ ಬಹಳಷ್ಟು ಇದರಿಂದ ಅಗತ್ಯತೆಗಳು ಪೂರೈಕೆಯಾಗಿ ಇದು ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಮಹಾಲಿಂಗೇಶ್ವರದ ಇರಲಿ ಎಂದು ಶುಭವನ್ನು ಹಾರೈಸ್ತೇನೆ. ಪುತ್ತೂರಿನಲ್ಲಿ ಒಂದು ಸುಸಜ್ಜಿತವಾದ ಮತ್ತು ನೂತನವಾದ ತಂತ್ರಜ್ಞಾನವನ್ನು ಅಳವಡಿಸಿದ ಒಂದು ಲಾಂಡ್ರಿಯನ್ನು ಇವತ್ತು ವೀಕ್ಲೀನ್ ಅನ್ನುವ ಲಾಂಡ್ರಿಯನ್ನು ಉದ್ಘಾಟನೆ ಮಾಡೋದಕ್ಕಾಗಿ ತಮ್ಮೆಲ್ಲರನ್ನು ಬರಮಾಡಿಸಿಕೊಳ್ತೇವೆ. ಈ ವಿನೂತನವಾದ ಉದ್ಯಮಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಮಹಾಲಿಂಗೇಶ್ವರದ ಕೃಪೆ ಮತ್ತು ಎಲ್ಲ ದೇವರುಗಳ ಒಂದು ಅನುಗ್ರಹ ಪ್ರಾರ್ಥನೆ ಮತ್ತು ಹಿರಿಯರು, ನಮ್ಮ ಊರಿನ ಸರ್ವತೋಮುಖ ಏಳಿಗೆ ಕಾರಣರಾದಂಥ ಮಾಜಿ ಶಾಸಕರು, ನಮ್ಮೆಲ್ಲರ ಹಿತೈಷಿಗಳು ಆಗಿರುವಂಥ ಶ್ರೀ ಸಂಜೀವ ಮಠದವರು ಇದನ್ನು ಉದ್ಘಾಟನೆ ಮಾಡಿ ನಮ್ಮ ಒಂದು ಉದ್ಯಮಕ್ಕೆ ಪ್ರೋತ್ಸಾಹ ಮಾಡಬೇಕು ಕೇಳ್ಕೊಳ್ತೀವಿ. ಹಾಗೆ ಬಂದಿರುವಂಥ ಹಿರಿಯರಾದಂಥ ಚಿಕ್ಕಪ್ಪ ನಾಯಕರು, ಶ್ರೀ ಸೀತಾರಾಮ ಸಂಗೀರು, ಅವಿನಾಶ್ ಶೆಟ್ಟರು, ಮೊಹಮ್ಮದ್ ಅಲಿ ಅವರು, ಹಾಗೆ ಸಿದ್ದರಾಮಯ್ಯ ದಯಕರ ಅವರು, ರಾಮದಾಸ್ ಗೌಡರು, ಹಾಗೆ ಎಲ್ಲ ಹಿರಿಯರು ಬಂದಿದ್ದೀನಿ. ಎಲ್ಲರನ್ನು ಪ್ರತ್ಯೇಕ ಪ್ರೇಮಕ, ಹಾಗೆ ದೇವಿಕಾ ಅವರು, ಮತ್ತು ಮುಖ್ಯವಾಗಿ ನಮ್ಮ ಇದೆಲ್ಲವನ್ನು ಮಾಡಿಕೊಟ್ಟಂಥ ಆಸಿಫ್ ಮತ್ತು ರಜಿಯಾ ಇವರಿಗೂ ಕೂಡ ಪೂರ್ವಕವಾದ ಸ್ವಾಗತ. ವಿ ವೆಲ್ಕಮ್ ಯು ಆಲ್. ರಿಕ್ವೆಸ್ಟ್ ಸರ್ MLA ಟು ಇನಾಗ್ರೇಟ್. ಶಾಪನ್ನು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾದಂಥ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸ್ತಾ ಇವತ್ತು ಪುತ್ತೂರು ನಗರಕ್ಕೆ ದೊಡ್ಡ ಕೊಡುಗೆಯಾಗಿ ವೀಕ್ಲೀನ್ ಆ ಒಂದು ನಮ್ಮ ಪರಿಶುದ್ಧ ಬಟ್ಟೆ ಬರೆಗಳ ಆ ಒಂದು ಕ್ಲೀನ್ ಮಾಡುವಂಥ ಈ ಒಂದು ಮಳಿಗೆಯ ಸಮಾರಂಭ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಹಿರಿಯಾದಂಥ ಚಿಕ್ಕಪ್ಪ ನಾಯ್ಕ ಅವರೇ, ಹಿರಿಯಾದಂಥ ಸೀತಾರಾಮಯ್ಯ ಅವರೇ, ಹಿರಿಯಾದಂಥ ರವೀಂದ್ರನಾಥ್ ರೈಗಳೇ, ಮೊಹಮ್ಮದ್ ಅಲಿ ಅವರೇ, ಪ್ರೇಮಲತಾ ರಾವ್ ಅವರೇ, ರಾಮದಾಸ್ ರೇ, ಎಲ್ಲ ಹಿರಿಯರೇ, ಈ ಒಂದು ಸಂಸ್ಥೆಯ ಮಾಲೀಕರಾದಂಥ ಹರಿಣಿ, ಸದಾಶಿವ ಅವರೇ ಸೇರಿರುವಂಥ ಎಲ್ಲ ಬಂಧುಗಳೇ, ಈ ದೇಶದ ಪ್ರಧಾನಿಯವರು ಒಂದು ಸ್ಲೋಗನನ್ನು ಕೊಟ್ಟಿದ್ದರು, ಸ್ವಚ್ಛ ಭಾರತ್ ಶ್ರೇಷ್ಠ ಭಾರತ್ ಅಂತೇಳಿ. ನಾವು ಸಣ್ಣದಿರುವಾಗ ಸತ್ಯಮೇವ ಜಯತೆ ಅಂತ ಹೇಳ್ತಾ ಇದ್ದೆವು. ಈಗ ಈ ದೇಶದಲ್ಲಿ ಸ್ವಚ್ಛಮೇವ ಜಯತೆ ಎನ್ನುವಂಥ ಒಂದು ಸ್ಲೋಗನ್ ಬಂದಿದೆ. ಸ್ವಚ್ಛತೆಗೆ ನಾವು ಎಷ್ಟು ಗಮನ ಕೊಡಬೇಕು ಅಂತೇಳಿ ಪ್ರಧಾನಿಯವರು ಎಲ್ಲ ಸ್ಲೋಗನನ್ನು ಜನತೆಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡಿದರು. ದೇಶ ಸ್ವಚ್ಛ ಆಗಬೇಕು, ವ್ಯಕ್ತಿಗಳು ಸ್ವಚ್ಛ ಆಗಬೇಕು ಅಂತೇಳಿ. ಇವತ್ತು ಆ ದೇಶ ಸ್ವಚ್ಛ ಆದಾಗ ಜಗತ್ತು ಭಾರತವನ್ನು ನೋಡ್ತದೆ ಅಂತೇಳಿ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಸ್ವಚ್ಛತೆಯಿಂದ ಪರಿಶುದ್ಧ ಆಗಿದ್ದರೆ ಅವನನ್ನು ಸಮಾಜ ನೋಡ್ತದೆ ಅಂತೇಳಿ.
ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ವ್ಯಕ್ತಿತ್ವವನ್ನು ರೂಪಿಸುವಂಥ ಸಂದರ್ಭದಲ್ಲಿ ತನ್ನ ಆ ವೇಷಭೂಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಆ ವೇಷಭೂಷಣದ ಮುಖಾಂತರ ಅವನ ವ್ಯಕ್ತಿತ್ವ ಕೂಡ ಸಮಾಜಕ್ಕೆ ಪರಿಚಯ ಆಗ್ತದೆ. ಆದ್ದರಿಂದ ಇವತ್ತು ಆಧುನಿಕ ಕಾಲದಲ್ಲಿ, ಡಿಜಿಟಲ್ ಯುಗದಲ್ಲಿ ನಾವೆಲ್ಲ ನಮ್ಮ ಬಟ್ಟೆ ಬರೆಗಳು, ನಮ್ಮ ದಿನನಿತ್ಯದ ಉಡುಪುಗಳಿಗೆ ಹೆಚ್ಚು ಮಹತ್ವ ಕೊಡುವಂಥ ಸಂದರ್ಭದಲ್ಲಿ, ಅದರ ಸ್ವಚ್ಛತೆಗೂ ಮಹತ್ವ ಕೊಡುವಂಥ ಸಂದರ್ಭದಲ್ಲಿ, ಅದು ಕೂಡ ಸ್ವಚ್ಛತೆ 20 ಗಂಟೆ ಒಳಗಡೆ ಅದನ್ನು ಸ್ವಚ್ಛತೆ ಮಾಡಿಕೊಡುವಂಥ ಆ ಒಂದು ವ್ಯಕ್ತಿಗಳಿಗೂ ಇವತ್ತು ಮಹತ್ವ ಕೊಡುವಂಥ ಸಂದರ್ಭದಲ್ಲಿ ಪುತ್ತೂರು ಬೆಳೆಯುತ್ತಿರುವಂಥ ಈ ಒಂದು ನಗರಕ್ಕೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರ ಆಗಲಿಕ್ಕೆ ಏನೇನು ವ್ಯವಸ್ಥೆಗಳು ಬೇಕೋ ಆ ಎಲ್ಲ ವ್ಯವಸ್ಥೆಗಳಿಗೆ ಪೂರಕವಾಗಿ ಇವತ್ತು ಸುಳ್ಯದ ಒಬ್ಬ ಕೃಷಿಕ ಉದ್ಯಮಿ, ಅವರ ತಂದೆ ಕೂಡ ಬಾಲಕೃಷ್ಣ ಗೌಡರು ಜವಳಿ ಉದ್ಯಮದಲ್ಲಿ ಹೆಸರುವಾಸಿಯಾದವರು. ಅದೇ ರೀತಿಯಲ್ಲಿ ಇವತ್ತು ವಿಕಲಚೇತನರಿಗೂ ಅವರು ಒಂದಷ್ಟು ಇವತ್ತು ಆಶ್ರಯದಾತರು. ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ದುಡಿದು ಇವತ್ತು ಪುತ್ತೂರಿಗೆ ಬಂದು ಪುತ್ತೂರಿನಲ್ಲಿ ವೀಕ್ಲೀನ್ ಅಂದರೆ ನಾವೆಲ್ಲರೂ ಪರಿಶುದ್ಧರು ಅಲ್ಲ, ಸರಿ, ಅವರು ಇಂಗ್ಲೀಷಲ್ಲಿ ಪರಿಣಿತರು ನನ್ನಂದಿರ ಆ ಪರಿಶುದ್ಧತೆಯ ಆ ಬಟ್ಟೆ ಬರೆಗಳನ್ನು ವಾಶ್ ಮಾಡಿಕೊಡುವಂಥ ಕೆಲಸವನ್ನು ಇವತ್ತು ವೀಕ್ಲೀನ್ ಸಂಸ್ಥೆಯ ಮುಖಾಂತರ ಇವತ್ತು ನೀಡ್ತಾ ಇದ್ದಾರೆ. ನಾನು ಒಬ್ಬ ಮಾಜಿ ಶಾಸಕನಾಗಿ ಇವತ್ತು ಜನಪ್ರತಿನಿಧಿಯಾಗಿ ಈ ಪುತ್ತೂರಿನ ಜನತೆಯಲ್ಲಿ ವಿನಂತಿ ಮಾಡುವಂಥದ್ದು, ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ತಮ್ಮ ಬಟ್ಟೆ ಬರೆಗಳನ್ನು ಇಲ್ಲಿಗೆ ತಂದುಕೊಟ್ಟು ಇಲ್ಲಿಂದ ಆ ಒಂದು ಪರಿಶುದ್ಧವಾದಂಥ ಬಟ್ಟೆಯನ್ನು ಮತ್ತೆ ನಾವು ಪಡೆದು ನಾವು ಅದನ್ನು ಧರಿಸಿ ನಾವು ಕೂಡ ನಮ್ಮ ವ್ಯಕ್ತಿತ್ವವನ್ನು ಸಮಾಜಕ್ಕೆ ಪರಿಚಯಿಸುವ ಅಂತ ಹೇಳ್ತಾ ಈ ಕೊಡುಗೆ ಕೊಟ್ಟಂಥ ಶ್ರೀಮತಿ ಹರಿಣಿ ಮತ್ತು ಸದಾಶಿವ ಇವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಸಮಸ್ಯೆ ಉತ್ತರೋತ್ತರವಾಗಿ ಬೆಳೆಯಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸಮಾರಂಭಕ್ಕೆ ಬಂದವರಿಗೆಲ್ಲ ನಮಸ್ಕಾರ. ನಮ್ಮ MB ಸದಾಶಿವನವರಿಗೂ ಸುಳ್ಯದವರಾದರೂ ನಮ್ಮ ಪುತ್ತೂರಿನ ಬೆಳವಣಿಗೆಗೆ ಇಲ್ಲಿ ಒಂದು ಲಾಂಡ್ರಿಯನ್ನು ಓಪನ್ ಮಾಡಿದ ಕಾರಣ ನಮಗೆ ಪುತ್ತೂರು ಬೆಳೆಯಲಿಕ್ಕೆ ಭಾಳ ಪೂರಕವಾಗಿ ನಡೀತಾ ಇದೆ. ಇವರ ಈ ಸಂಸ್ಥೆಗೆ ಮಹಾಲಿಂಗೇಶ್ವರನ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಉದ್ಘಾಟನೆ ಮಾಡಿದಂಥ ನಮ್ಮ ಆತ್ಮೀಯರಾದಂಥ ಸಂಜೀವ ಮಟ್ಟಂದೂರವರೇ, ರಾಮದಾಸ್ ಅವರೇ, ಹಿರಿಯರಾದಂಥ ಚಿಕ್ಕಪ್ಪ ನಾಯ್ಕರೇ, ಈ ಒಂದು ವ್ಯವಸ್ಥೆಯ ರೂವಾರಿಗಳಾದಂಥ ಹರಿಣಿ ಸದಾಶಿವ ಮತ್ತು ಸದಾಶಿವನವರೇ, ಭಾಳ ಒಂದು ಒಳ್ಳೆಯ ಕೊಡುಗೆಯನ್ನು ಪುತ್ತೂರಿಗೆ ಕೊಟ್ಟಿದ್ದೀರಿ ಅಂತ ಹೇಳುವುದಕ್ಕೆ ನಾವು ಮೊದಲನೇದಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಉದ್ದೇಶ ಇಷ್ಟೇ, ನಾನು ಕೂಡ ಇಲ್ಲಿ ಒಂದು ಸಣ್ಣ ಹೋಟೆಲ್ ಉದ್ಯಮಿ, ಒಂದು 20-25 ರೂಮುಗಳೆಲ್ಲ ಇದೆ. ಎಲ್ಲ ದಿವಸ ಮಾತ್ರ ನಾನು ಅದಕ್ಕೆ ಬೇಕಾಗಿ ಒಬ್ಬ ನನ್ನ ಸ್ನೇಹಿತ ಹುಡುಗನನ್ನು ಕರ್ಕೊಂಡು ಬಂದು ನನ್ನ ರೂಮಲ್ಲೇ ಕೊಟ್ಟು ವಾಶ್ ಅಂತ ಹೇಳತಕ್ಕಂಥ ಒಂದು ದೊಡ್ಡ ಇದೆಲ್ಲ ಮಾಡಿಕೊಟ್ಟು, ಒಳ್ಳೆ ಇನ್ಕಮ್ ಬಂದಾಗ ಅವನಿಗೆ ಕೆಲವು ಕೆಟ್ಟ ಚಟಗಳೆಲ್ಲ ಶುರುವಾಗಿ ಅವನ ಕಡೆಗೆ ನಮಗೆ ಕೈ ಕೊಟ್ಟು ಹೋದ. ಈಗ ನಾವು ಬೇರೆ ಬೇರೆ ಜನಗಳಿಗೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ವಿ. ಅಂಥ ಒಂದು ಸಂದರ್ಭದಲ್ಲಿ ಪುತ್ತೂರಿಗೆ ಅಂತ ಒಂದು ಒಳ್ಳೆಯ ಕೊಡುಗೆ ಸದಾಶಿವನವರು ಕೊಟ್ಟದ್ದು ನಾವೆಲ್ಲ ಹೆಮ್ಮೆ ಪಡತಕ್ಕಂಥದ್ದು. ಉದ್ದೇಶ ಇಷ್ಟೇ, ಬೆಳೆಯುತ್ತಿರುವ ಪುತ್ತೂರು ಇನ್ನು ಕೆಲವೇ ವರ್ಷಗಳಲ್ಲಿ ಗ್ರಾಮೀಣ ಜಿಲ್ಲೆ ಆಗುವಂಥದ್ದು, ಮೆಡಿಕಲ್ ಕಾಲೇಜು ಬೇಕು ಅಂತ ಹೇಳುವಂಥ ನಮ್ಮೆಲ್ಲ ಬೇಡಿಕೆಗಳು ಈಡೇರಿಕೆಗೊಂಡಾಗ ಇಂಥ ವ್ಯವಸ್ಥೆಗಳೆಲ್ಲ 10-11 ಇಲ್ಲಿ ಬಂದರೂ ನಮಗೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಆಗಬೇಕಾದ್ದು ನಮ್ಮ ಕರ್ತವ್ಯ. ಅಂಥ ಒಂದು ಕರ್ತವ್ಯದ ನೆಲೆಯಲ್ಲಿ MB ಸದಾಶಿವರು ಮತ್ತು ಹರಿಣಿಯವರು ಈ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಅಭಿನಂದನೆ ಸಲ್ಲಿಸಿ ಮಹಾಲಿಂಗೇಶ್ವರ ಇದನ್ನು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಿರಿಯ ನಾಯಕರು ಮತ್ತು ನನ್ನ ಆತ್ಮೀಯರಾಗಿದ್ದಂಥ MB ಸದಾಶಿವರವರು ನಿನ್ನೆ ಫೋನ್ ಮಾಡಿದರು. ಫೋನ್ ಮಾಡಿ ನೀವು ಬರಬೇಕು, ನನ್ನೊಂದು ಲಾಂಡ್ರಿ ಓಪನ್ ಇದೆ ಅಂತ ಹೇಳುವಂಥದ್ದು. ನನಗೆ ಭಾಳ ಆಶ್ಚರ್ಯ ಆಯಿತು, ತುಂಬ ಯೋಚನೆ ಮಾಡಿದೆ. ಈ MB ಸದಾಶಿವರಿಗೆ ಮತ್ತು ಲಾಂಡ್ರಿಗೆ ಏನು ಸಂಬಂಧಪ್ಪ ಇದು? ಅವರು ಬಂದೆ, ಯಾಕಂತ ಹೇಳಿದ್ರೆ ನನ್ನ ಬಹಳ ಹಿಂದಿನ ಆತ್ಮೀಯ ನಮ್ಮ ಸೀತಣ್ಣ ನಾವೆಲ್ಲದು ಭಾಳ ಹಿಂದಿನ ನಮ್ಮ ಒಡನಾಟ ಇದ್ದೆ. ಆ ರೀತಿ ಅವರು ಕರೆದ ಒಂದು ಆ ಪ್ರೀತಿಯಿಂದ ಕರೆದದಕ್ಕೆ ನಾನು ಬಂದಿದ್ದೆ. ಆದರೆ ಇಲ್ಲಿ ಲಾಂಡ್ರಿ ಓಪನ್ ಆಗುವಂಥದ್ದು ಎಲ್ಲರಿಗೂ ಸಂತೋಷ ಇತ್ತು. ಆದರೆ ನನಗೆ ಅತಿ ಹೆಚ್ಚು ಸಂತೋಷದ, ಯಾಕೆಂತ ಹೇಳಿದ್ರೆ ಸೀತಣ್ಣ ಹೇಳಿದ್ರು ಅವರ ಬಿಲ್ಡಿಂಗಲ್ಲಿ ಒಂದು ಲಾಂಡ್ರಿ ಓಪನ್ ಆಗಿತ್ತು. ನನ್ನನ್ನು ಕೂಡ ಗೆಸ್ಟ್ ಆಗಿ ಕರೆದಿದ್ದು, ನನ್ನ ವಾರ್ಡಲ್ಲಿ ಬರ್ತಿದ್ದದ್ದು. ನಾನು ಅಲ್ಲೇ ಕೊಡ್ತಿದ್ದೆ, ನನಗೆ ಬೇರೆ ಎಲ್ಲಿ ಕೊಟ್ಟರು ಆಗ್ತಿಲ್ಲ. ಅಲ್ಲಿ ಒಳ್ಳೆ ರೀತಿಯ ಒಂದು ಐರನ್ ಮಾಡಿ ಕೊಡುವಂಥ, ಬೇರೆ ಅಲ್ಲ, ವಾಶ್ ಮಾಡೋದು ಮನೆಯಲ್ಲೇ ಐರನ್ ಮಾಡುವಂಥದ್ದು ಒಳ್ಳೆ ಆಗ್ತಿತ್ತು ನನಗೆ. ಅದನ್ನು ಡೋರ್ ಡೆಲಿವರಿ ಎಲ್ಲ ಕೊಡ್ತಾಯಿದ್ರು. ಆ ನಂತರ ಅದು ಬಂದಾಗಿ ಸತ್ಯ ಹೇಳ್ತೇನೆ, ನನಗೆ ನಾನೊಂದು 20-30 ಶರ್ಟ್ ಅಲ್ಲೇ ಬಾಕಿಯಾಗಿದೆ ಅದು ಐರನ್ ಮೇಲೆ. ನಾನು ಕೆಲವ್ರದ್ದು ಕೇಳಿದೆ, ಎಲ್ಲಿಯಾದರೂ ಲಾಂಡ್ರಿ ಅಂಚಿನ ಉಂಡ ಮಾರ ಅಂದರೆ ಅವು ಓಲ್ಲ ಸರಿಜಿ ಕುಡ್ಲೋ ಕೊಡೋಣ ಅಂತೇಳಿ. ಈಗ ಆ ಬಟ್ಟೆ ತಗೊಂಡು ಮಂಗಳೂರಲ್ಲಿ ಹೋಗುವ ಕೆಲಸವ. ನನಗೆ ರಾತ್ರಿ ತುಂಬ ಖುಷಿ ಆಯಿತು, ಯಾಕಂದರೆ ಇವತ್ತು ತುಂಬ ಎಲ್ಲರಿಗಿಂತ ಜಾಸ್ತಿ ಖುಷಿ ಆಯ್ತು ನನಗೆ. ಯಾಕಂತ ಹೇಳಿದರೆ
ಆ ಲಾಂಡ್ರಿ ಒಂದು ಓಪನ್ ಆಯ್ತಲ್ಲ, ಸದಸ್ಯರು ಒಂದು ಮಾಡಿದ್ರಲ್ಲ, ನಮ್ಮ ಶರ್ಟಿಗೆ ಒಂದು ಐರನ್ ಮಾಡಿ ಆದರೂ ಡೈಲಿ ಹಾಕ್ಬೋದಲ್ಲ ಅದರಲ್ಲಿ. ಈಗ ಸಂಜುವನ್ನ ಹೇಳಿದ್ರು, ಒಂದು ಮಾತು ಹೇಳಿದ್ರು, ನಾವು ಕ್ಲೀನಾಗಿರಬೇಕು ಅಂತ ಹೇಳುವಂಥದ್ದು. ಮನುಷ್ಯನ ಒಂದು ಅವನ ವ್ಯಕ್ತಿತ್ವ ಬಲೆ ತಿಮ್ಮಪ್ಪಣ್ಣ ಬಲೆ 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 ಹೆಚ್ಚು ಬಲೆ ಆ ಮನುಷ್ಯನನ್ನು ಇವತ್ತು ಜಾಸ್ತಿ ಗುರುತಿಸಿ ಹೇಳ್ತಾರಲ್ಲ, ಅವನ ಕ್ಲೀನೆಸ್ ಅಂತ ಹೇಳಿದ್ರೆ ಅವನ ನಡವಳಿಕೆ ಒಟ್ಟಿಗೆ ಅವನ ಇದು ಎಂಥದ್ದು ನೀಟಾಗಿರುವಂಥ ಅವನ ಉಡುಪುಗಳು ಅವು ಯಾವ ಥರ. ಕೆಲವರು ಐರನ್ ಮಾಡಿ ಬರ ಇದ್ರೆ ಹೇಳ್ತಾರೆ, ಅದು ಆಯ್ತಾ ಸಾಮಾರ್ರೆ ಒಂದು ಇಸ್ತ್ರಿ ಬಾಡಿ ಎಲ್ಲ ಗತಿಜೆ ಅಂತ ಹೇಳುವಂಥದ್ದು. ಅವರಿಗೆ ಕೆಲವರಿಗೆ ಐರನ್ ಮಾಡುವಂಥ ಅಭ್ಯಾಸ ಇರುವುದಿಲ್ಲ. ಅಂದರೆ ಬಟ್ಟೆ ಅದು ನೀಟಾಗಿರ್ಬೇಕು. ನಾವು ತುಂಬ ಜನ ನೋಡಿದ್ದೇವೆ, ಭಾರಿ ಕ್ಲೀನಾಗಿ ನೀಟಾಗಿರುವಂಥ ಒಂದು ಬೆಳಿಗ್ಗೆ ಎದ್ದು ಯಾವಾಗಲೂ ಟಿಪ್ ಟಾಪಲ್ಲಿ ಇರ್ತದೆ. ಈಗ ನಾವು ಪೊಲಿಟಿಷಿಯನ್ಸ್ ಬಿಡಿ, ನಾವೆಲ್ಲ ನಾನು ಕೇಳಿದೆ ಈರುವಲ್ ಮಲ್ಪವಣೆ ಅಂದರೆ, ನಾನು ಬ್ಯಾಂಗ್ಳೂರು ಅಂತೇಳಿ, ಬ್ಯಾಂಗ್ಳೂರಲ್ಲಿ ಭಾರಿ ಕ್ಲೀನಾಗಿ ಅದನ್ನು ಐರನ್ ಮಾಡುವಂಥದ್ದು, ಅದಕ್ಕೆ ಸ್ಟಾರ್ಚ್ ಹಾಕುವಂಥದ್ದು ಎಲ್ಲ ಚಿಲ್ಲ ಅವರು ಶಾಸಕರಾಗಿದ್ದು ಅಲ್ಲಿ ಕೊಟ್ಟು ಅಭ್ಯಾಸ ಆಗಿ ಅದು ಬೇರೆ ಕಡೆ ಕೊಡಲಿಕ್ಕೆ ಆಗೋದಿಲ್ಲ. ಆ ಥರದ ಒಂದು ವ್ಯವಸ್ಥೆ ಮಂಗಳೂರಲ್ಲಿ. ಕೆಲವರೆಲ್ಲ ಪುತ್ತೂರಿನವರು ಮಂಗಳೂರಿಗೆ ಹೋಗಿ ಐರನ್ ಮಾಡಿಸ್ಕೊಂಡು ಬರುವಂಥದ್ದು ಕೂಡ ವ್ಯವಸ್ಥೆ ಇವತ್ತು ಕೂಡ ಇದೆ ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಇವತ್ತು MB ಸದಸ್ಯವರ ಒಂದು ಅವರ ತಂದೆಯವರು ಕೂಡ ನನಗೆ ಪರಿಚಯದವರು, ಅಂದರೆ ಮಂಡಲ ಪ್ರಧಾನ, ನಾನು ಕೂಡ ಮಂಡಲ ಪ್ರಧಾನ ಆಗಿದ್ದೆ. ಆಗ ಅವರು ಸುಳ್ಯ ಮಂಡಲ ಪಂಚಾಯತ್ ಪ್ರಧಾನ ಆಗಿದ್ದರು. ಮತ್ತು ನಾನು ಒಂದು ಸ್ವಲ್ಪ ಸಮಯ ಜನತಾ ದಳದಿದ್ದೆ, ಆಗ ನಮ್ಮ ಅಧ್ಯಕ್ಷರಾಗಿದ್ದರು MB ಸದಸ್ಯರು. ಈ ರೀತಿ ನಮ್ಮ ಒಡನಾಟ ಇತ್ತು. ಮತ್ತು ಒಳ್ಳೆಯ ಒಬ್ಬ ವಾಗ್ಮಿ ಕೂಡ. ನನಗೆ ಯಾವುದೆಲ್ಲ ವ್ಯವಹಾರ ಇದೆ ಅಂತ ನನಗೆ ಗೊತ್ತಿಲ್ಲ, ಅವ್ರದ್ದು ನನಗೆ ಗೊತ್ತಿಲ್ಲ. ಹಾಗೆ ನನಗೆ ಆಶ್ಚರ್ಯ ಆದ್ದು, ಏನೆಲ್ಲ ವ್ಯವಹಾರ MB ಸದಸ್ಯರು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. MB ಸದಸ್ಯರು ಒಬ್ಬ ಪೊಲಿಟಿಷಿಯನ್, ಒಬ್ಬ ಜನಪ್ರತಿನಿಧಿ ಆಗಿದ್ದವರು, ಮತ್ತು ಒಳ್ಳೆಯ ಒಬ್ಬ ಲೀಡರ್ ಅಂತೇಳಿ ಮಾತ್ರ ಗೊತ್ತಿತ್ತು. ಆದರೆ ಇವತ್ತು ಒಂದು ಕೊಡುಗೆಯನ್ನು ಪುತ್ತೂರಿಗೆ ಕೊಟ್ಟಿದ್ದಾರೆ. ಇದು ಯಶಸ್ವಿ ಆಗಬೇಕು, ನಾವೆಲ್ಲ ಸಹಕಾರ ಮಾಡಬೇಕು. ಯಾಕಂತ ಹೇಳಿದರೆ ಇವತ್ತು ನಾವು ಕ್ಲೀನಾಗಿ ಬಟ್ಟೆ ಹಾಕಬೇಕಿದ್ರೆ ಇವರ ಸಹಕಾರ ಬೇಕಾಗ್ತದೆ. ಮತ್ತು ವಾಷಿಂಗ್ ಮಿಷನಲ್ಲಿ ಇರ್ತದೆ, ಎಷ್ಟು ವಾಷಿಂಗ್ ಮಿಷನಲ್ಲಿ ತೊಳೆದ್ರೂ ಕೂಡ ನಾನು ನನ್ನ ಶರ್ಟನ್ನು ವಾಷಿಂಗ್ ಮಿಷನ್ ನನ್ನ ಹೆಂಡತಿ ಹತ್ರ ಹೇಳಿದೆ, ನೀನು ವಾಷಿಂಗ್ ಮಿಷನ್ ನನ್ನ ಶರ್ಟನ್ನು ಹಾಕಬಾರ್ದು ಅಂತ. ಅದು ಕ್ಲೀನ್ ಆಗೋದಿಲ್ಲ, ಯಾರು ಮಾಡೋದಿಲ್ಲ. ಯಾಕಂದರೆ ಮನೆ ಬೆಡ್ಶೀಟ್ ಇದೆಲ್ಲ ಮಾಡ್ತಾರೆ. ಆದರೆ ಎಲ್ಲ ವ್ಯವಸ್ಥೆ ಇದೆ. ಈಗ ಇವರದ್ದು ಏನು ಸುಸಜ್ಜಿತವಾದಂಥ ಈಗ ಈ ಆಧುನಿಕ ಯುಗದಲ್ಲೇ ನಮಗೆಲ್ಲೋ ಅನುಕೂಲಕರವಾದಂಥ ಎಲ್ಲ ವ್ಯವಸ್ಥೆಗಳು ಇವತ್ತು ಪುತ್ತೂರಿಗೆ ಬರ್ತಾಯಿದೆ. ಅದರಲ್ಲಿ ಕೂಡ ಒಂದು ಕೊಡುಗೆ ಇದೆ. ಇದು ವಿಶೇಷವಾಗಿ ಮಂಗಳೂರು ಬಿಟ್ಟರೆ ಪುತ್ತೂರು ಅತಿ ವೇಗವಾಗಿ ಬೆಳೆಯುವಂಥ ಪಟ್ಟಣ ಅಲ್ವಾ ಸಂಜೀವಣ್ಣ? ಸಾಕಷ್ಟು ಇಲ್ಲಿ ಬೇರೆ ಬೇರೆ ಉದ್ದಿಮೆಗಳು, ಬೇರೆ ಬೇರೆ ಯೋಜನೆಗಳಲ್ಲಿ ಬರುವಂಥದ್ದು ಎಲ್ಲರೂ, ಅದು ರಾಜಕೀಯವಾಗಿ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಹಿಂದೆ ಶಾಸಕರಾಗಿದ್ದವರು ಇಲ್ಲಿಯ ಪುತ್ತೂರಿನ ಅಭಿವೃದ್ಧಿಗೆ ಅದರಲ್ಲಿ ಏನು ಎರಡು ಮಾತಿಲ್ಲ. ಇವರ ಕಾಲದಲ್ಲಿ ಆಗಿದೆ, ಈಗಿನ ನಮ್ಮ MLA ಅವರು ಮಾಡ್ತಾಯಿದ್ದಾರೆ. ಎಲ್ಲ ಹಿಂದಿನ MLAಗಳು ಕೂಡ ತುಂಬ ಪುತ್ತೂರಿಗೆ ಏನಾದರೂ ಮಾಡಬೇಕು ಅಂತೇಳಿ ಒಂದು ತುಡಿತ ಪುತ್ತೂರಿನ ಜನಪ್ರತಿನಿಧಿಗಳಿದೆ, ಪಕ್ಷಾತೀತವಾಗಿದೆ. ಇವತ್ತು ಅದಕ್ಕೆ ಪೂರಕವಾಗಿ MB ಸದಾಶಿವರು ಇವತ್ತು ಇದೊಂದು ಇದೊಂದು ಯಾವುದಾದ್ರು ವಿ ಕ್ಲೀನ್, ಅಂದರೆ ವಿ ಕ್ಲೀನ್ ಅರ್ಥ ಕೂಡ ಒಳ್ಳೆಯದಿದೆ, ಅದು ಹೆಸರು ಕೂಡ ಒಳ್ಳೆಯದಿದೆಲ್ಲ, ವಿ ಕ್ಲೀನ್ ಅಂತ ಹೇಳುವಂಥದ್ದು. ಅಥವಾ ಲಾಂಡ್ರಿಯನ್ನು ಅಥವಾ ವಾಶ್ ಒಂದು ಎಂಥದ್ದು ಅದಕ್ಕೆ ಅಂತ ಹೇಳೋದು, ಲಾಂಡ್ರಿಗೆ ಬೇರೆ ಇಂಗ್ಲೀಷಲ್ಲಿ ಡ್ರೈ ಕ್ಲೀನ್ ಮಾಡುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಯಶಸ್ವಿ ಆಗಲಿ, ನಮಗೆಲ್ಲರಿಗೂ ಒಳ್ಳೆ ರೀತಿಯ ಸೇವೆ ಕೊಡುವಂಥದ್ದು ಆಗಲಿ. ಇವತ್ತು ಡೋರ್ ಡೆಲಿವರಿ ಮಾಡುವಂಥದ್ದು, ಅದನ್ನು ಕಲೆಕ್ಷನ್ ಮಾಡುವಂಥದ್ದು ಕೂಡ ವ್ಯವಸ್ಥಿತವಾಗಿ ಮಾಡಿ ಯಶಸ್ವಿ ಆಗಲಿ ಅಂತ ಹೇಳುವಂಥ ಮಾತನ್ನು ಹೇಳಿ ಅವರಿಗೆ ನಾನು ವಿಶೇಷವಾಗಿ ಪುತ್ತೂರಿನ ಜನರ ಬಗ್ಗೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. MB ಸದಾಶಿವರು ಆರಂಭ ಮಾಡಿದಂಥ ಈ ಒಂದು ವಿ ಕ್ಲೀನ್, ಒಂದು ಡ್ರೈ ಕ್ಲೀನಿಂಗ್ ಒಂದು ವ್ಯವಸ್ಥೆ ಪುತ್ತೂರಿಗೆ ಹೊಸ ಕೊಡುಗೆ ಅಂತ ನನ್ನ ಅಂದಾಜು. ಇಲ್ಲಿ ಇಷ್ಟವರೆಗೆ ಇರಲಿಲ್ಲ ಅಂತ. ಈ ಒಂದು ವಿ ಕ್ಲೀನ್ ಡ್ರೈ ಕ್ಲೀನಿಂಗ್ ಸಂಸ್ಥೆ ಪುತ್ತೂರಿನ ಜನತೆಗೆ ಮೊಹಮ್ಮದ್ ಅಲಿ ಅವರು ಹೇಳಿದಾಗೆ ಎಲ್ಲರ ಒಂದು ಡ್ರೆಸ್ ಕ್ಲೀನಾಗಿ ಮತ್ತು ಇಸ್ತ್ರಿ ಹಾಕಿ ಎಲ್ಲರೂ ಇನ್ನು ಟಿಪ್ ಟಾಪ್ ಆಗಿ ಬರುವ ಹಾಗೆ ಆಗಲಿ ಅಂತ ನಾನು ಖಂಡಿತ. ಪುತ್ತೂರು ಈಗ ದಕ್ಷಿಣ ಕನ್ನಡದಲ್ಲಿ 2ನೇ ನಗರ. ಇವತ್ತು ಎಲ್ಲ ಜಗತ್ತಿನಲ್ಲಿ ಸಿಗುವಂಥ ಎಲ್ಲ ಆಧುನಿಕ ವ್ಯವಸ್ಥೆಗಳು ಪುತ್ತೂರಿಗೂ ಸಿಗಬೇಕು ಅಂತ ಇಲ್ಲಿ ಎಲ್ಲ ಜನರ ಒಂದು ಆಶಯ ಇದೆ. ಆ ದೃಷ್ಟಿಯಿಂದ ಇವತ್ತು MB ಸದಾಶಿವರು ಆರಂಭ ಮಾಡಿದಂಥ ಈ ವಿ ಕ್ಲೀನ್ ಸಂಸ್ಥೆ ಪುತ್ತೂರಿನ ಎಲ್ಲ ಜನತೆಗೆ ಅನುಕೂಲಕರವಾಗಲಿ, ಎಲ್ಲ ಜನರು ಕೂಡ ಅವರ ಈ ಒಂದು ಸಂಸ್ಥೆಗೆ ಸಹಕಾರ ಮಾಡಲಿ. ಖಂಡಿತ ಮಾಲಿಂಗೇಶ್ವರನ ಈ ಒಂದು ನೆಲದಲ್ಲಿ ಅವರ ಉದ್ಯಮ ಯಶಸ್ವಿ ಆಗ್ತದೆ ಅಂತ ನನಗೆ ನಂಬಿಕೆ ಇದೆ. ನಾನು ಕೂಡ ಈ ಒಂದು ಉದ್ಯಮಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. ಮತ್ತು ಎಲ್ಲ ನಾವು ನಂಬಿಕೊಂಡಂಥ ದೇವರುಗಳು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಹೇಳ್ತೇನೆ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಇವತ್ತು ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಔದ್ಯಮಿಕವಾಗಿ, ಆರ್ಥಿಕವಾಗಿ ಬಹಳ ಧಾವಂತದಿಂದ ಮುಂದುವರಿತಿರುವಂಥ
ಪುತ್ತೂರು ತಾಲೂಕು. ಇಲ್ಲಿಯ ಸಭ್ಯ ನಾಗರಿಕರಿಗೆ ಈ ಒಂದು ವೀಕ್ಲೀನ್ ಎಂಬ ಒಂದು ಡ್ರೈ ಕ್ಲೀನ್ ಬಹಳ ಅನಿವಾರ್ಯವಾಗಿತ್ತು, ಬಹಳ ಅಗತ್ಯ ಕೂಡ. ನಮ್ಮ ಆತ್ಮೀಯರಾದಂಥ ರಾಜಕೀಯ ನಾಯಕರಾಗಿರುವಂಥ ಮೊಹಮ್ಮದ್ ಅಲಿ ಅವರು ಹೇಳಿದರು, ನನ್ನ 30-20 ಬಟ್ಟೆಗಳು ಹಾಗೆ ಉಳಿಕೆಯಾಗಿತ್ತು ಅಂತ. ನನ್ನದು ಕೂಡ ಹಾಗೇನೆ. ನಾನು ಹಿರಿಯರಾದಂಥವ್ರು ಹೇಳಿದಾಗೇ ವಿ ವಾಶಲ್ಲಿ ನಾನು ಕೊಡ್ತಾ ಇದ್ದೆ. ಅವರೊಂದು 3 ತಿಂಗಳು ಅಲ್ಲಿ ಸ್ಥಗಿತಗೊಂಡಿತ್ತು. ನಮಗೆ ಬಹಳ ಒಂಥರ ತೊಡಕಾಗಿತ್ತು. ಬಟ್ಟೆಗಳನ್ನೆಲ್ಲ 20-30 ಬಟ್ಟೆಗಳನ್ನು ಹಾಗೆ ದೇವಸ್ಥಾನಕ್ಕೆ ಹೋಗುವಾಗ ಒಂದು ಶುಭ್ರವಾದ ಬಟ್ಟೆ ಹಾಕೊಂಡು ಹೋಗಬೇಕಲ್ಲ. ನಮಗೆ ಮಾನ್ಯ ಶಾಸಕರು ಅದೊಂದು ಅವಕಾಶ ಮಾಡಿಕೊಟ್ರು. ಅದಕ್ಕೆ ನಾನು ಯಾವತ್ತೂ ಚಿರಋಣಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಇವತ್ತು ಈ ಪುತ್ತೂರಿನ ಸಭ್ಯ ನಾಗರಿಕರಿಗೆ ಬಹಳ ಒಂದು ಮಹತ್ತರವಾದ ಕೊಡುಗೆಯನ್ನು ನಮ್ಮ ಹಿರಿಯರಾದಂತಹ ರಾಜಕೀಯ ಮುಖಂಡರು, ಸಾಮಾಜಿಕ ಮುಖಂಡರು ಹಾಗೂ ಆಧ್ಯಾತ್ಮಿಕದಲ್ಲಿ ಬಹಳ ಒಳಹೊಕ್ಕು ಕೆಲಸ ಮಾಡುವಂಥ ಒಬ್ಬ ಸಾಮಾಜಿಕ ಕಳಕಳಿರುವಂಥ ನಾಯಕ ಅವರು ಹಾಗೂ ಅವರ ಧರ್ಮಪತ್ನಿ ಅವರು ಕೂಡ ಒಂದು ವಿಶೇಷಚೇತನರಿಗೆ ಆಶ್ರಯ ಕೊಟ್ಟಂಥ ಒಂದು ಧಾಮದ ಅವರು ನಾಯಕಿ ಕೂಡ, ಸಮಾಜದ ಕಳಕಳಿರುವಂಥವರು. ಅವರಿಬ್ಬರು ಕೂಡ ಇವತ್ತು ಪುತ್ತೂರಿನ ಜನತೆಗೆ, ಸಭ್ಯ ನಾಗರಿಕರಿಗೆ ಬಹಳ ಮಹತ್ತರವಾದ ಒಂದು ಕೊಡುಗೆಯನ್ನು ಇವತ್ತು ಅರ್ಪಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ಸಂಸ್ಥೆ ಬಹಳ ಯಶಸ್ವಿಯಾಗಿ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ. ಪುತ್ತೂರಿನ ಸಭ್ಯ ನಾಗರಿಕರಿಗೆ ಬಹಳಷ್ಟು ಇದರಿಂದ ಅಗತ್ಯತೆಗಳು ಪೂರೈಕೆಯಾಗಲಿ ಅಂತ ನಾನು ಹೇಳಿ ಅವರಿಗೆ ಶುಭವನ್ನು ಕೋರ್ತೇನೆ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಇಂದಿನ ವಿ ಕ್ಲೀನ್ ಈ ಒಂದು ಸಂಘ ಇದನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಆತ್ಮೀಯರಾದ ಸಂಜೀವಣ್ಣವರೇ ಹಾಗೂ ಇದರ ಓನರಾದ ನಮ್ಮ ಆತ್ಮೀಯರು ಹೌದು MB ಸದಾಶಿವರು, ಹರಿಣಿ ಸದಾಶಿವರು. ಅವರು ಲಯನ್ಸ್ ಸಂಸ್ಥೆಯಲ್ಲಿ ಭಾಳಷ್ಟು ಕೆಲಸ ಮಾಡಿದವರು. ಲಯನ್ಸಲ್ಲಿ ಗವರ್ನರ್ ಹಾಗೂ ಈಗ ಸಮಾಜದಲ್ಲಿ ಸಾಮಾಜಿಕ ಇದರಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದವರು ಕೂಡ. ಹಾಗೂ ಇಲ್ಲಿ ನಡೆದಂಥ ಎಲ್ಲ ನಮ್ಮ ಪುತ್ತೂರಿನ ಗಣ್ಯರೇ ಈ ಪುತ್ತೂರನ್ನು ಅವರು ಆರಿಸಿದ್ದು ಬಹಳ ವಿಶೇಷ. ಬೇರೆ ಎಲ್ಲೋ ಇರ್ಬೋದು, ಅವರು ಸುಳ್ಯದವರು, ಆದರೂ ಪುತ್ತೂರನ್ನೊಂದು ಆರಿಸಿ ನನಗೆ ಭಾರಿ ವಿಶೇಷ. ಆದರೂ ನಮ್ಮ ಪುತ್ತೂರಿಗೆ ಈ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಇದು ಎಲ್ಲಿಯೂ ಇಲ್ಲ, ಹೆಚ್ಚಾಗಿ ಇಲ್ಲಿ ಎಂಥ ಬಹಳ ನಮ್ಮ ಮೋದಿಯವರ ಇದಾಗೆ ನಾವು ಶುಭ್ರವಾಗಿರಬೇಕು, ಸ್ವಚ್ಛತೆ ಇರಬೇಕು, ನಮ್ಮ ಪರಿಸರವೂ ಸ್ವಚ್ಛತೆ ಇರಬೇಕು ಎಂದು ಅವರ ಸ್ಲೋಗನ್ ಹಾಗೆ ಇದನ್ನು ಇಲ್ಲಿ ಮಾಡಿದ್ದಾರೆ. ಇದು ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಮಾಲಿಂಗೇಶ್ವರದ ಇರಲಿ ಎಂದು ಶುಭವನ್ನು ಹಾರೈಸ್ತೇನೆ. ಹಿರಿಯರ ಒಂದು ಸಮ್ಮುಖದಲ್ಲಿ ಈ ಉದ್ಯಮವನ್ನು ಪ್ರಾರಂಭ ಮಾಡಿದ್ದೇವೆ. ಅದನ್ನು ಉದ್ಘಾಟಿಸಿದ ಮಾನ್ಯ ಮಾಜಿ ಶಾಸಕರು, ಹಿರಿಯ ನಾಯಕರು ಮತ್ತು ಈ ಕ್ಷೇತ್ರದ ಅಭಿವೃದ್ಧಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಶ್ರೀ ಸಂಜೀವ ಮಠಂದೂರವರಿಗೆ ನಮ್ಮ ಸಂಸ್ಥೆ ಪರವಾಗಿ ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇವೆ. ಹಿರಿಯರು, ಪ್ರಾಜ್ಞರು, ಅನುಭವಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಶ್ರೀ ಚಿಕ್ಕಪ್ಪ ನಾಯಕರವರು ಭಾಳ ಹಿರಿಯ ಚೇತನ. ಆ ಒಂದು ಚೇತನ ಇಲ್ಲಿ ಬಂದಿರುವುದು ನಮಗೆ ಹೆಚ್ಚು ಸ್ಫೂರ್ತಿಯನ್ನು ಕೊಟ್ಟಿದೆ. ಅವರ ಆಶೀರ್ವಾದ ನಮಗೆ ಸದಾ ಬೇಕು ಅಂತ ಕೇಳಿ ಅವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಸೀತಣ್ಣ ನನ್ನ ದೊಡ್ಡಣ್ಣ ಇದ್ದಾಗೆ. ನಮ್ಮ ಯಾವುದೇ ಕೆಲಸಕ್ಕೆ ಸೀತಣ್ಣನನ್ನು ಮುಂದಿಟ್ಟುಕೊಂಡೇ ನಾವು ಮುಂದಕ್ಕೆ ಹೋಗ್ತೇವೆ. ಅವರ ಕ್ರಿಯಾಶೀಲತೆ, ಅವರ ಕೊಡುಗೆಗಳು ಈ ಒಂದು ಪುತ್ತೂರು ಮಾತ್ರ ಅಲ್ಲ, ಸುಳ್ಯ, ಪುತ್ತೂರು ಇಡೀ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆಗಳು ಅನನ್ಯವಾದದ್ದು. ಅವರ ಒಂದು ಉಪಸ್ಥಿತಿ ನಮಗೆ ಮತ್ತಷ್ಟು ಹುಮ್ಮಸ್ಸನ್ನು ತುಂಬಿದೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇನೆ. ಮೊಹಮ್ಮದ್ ಅಲಿ ಅವರು ನಾವು ಒಟ್ಟಿಗೆ ಕೆಲಸ ಮಾಡಿದರು. ಒಬ್ಬ ಸಾಮಾಜಿಕ ಮುಂದಾಳು, ಹೋರಾಟಗಾರ, ಕ್ರಿಯಾಶೀಲ ನಾಯಕತ್ವದ ಗುಣ ಹೊಂದಿರುವವರು ಮತ್ತು ಅನೇಕ ವಿಚಾರಗಳ ಬಗ್ಗೆ ಅಧ್ಯಯನಶೀಲರಾಗಿ ಕೆಲಸ ಮಾಡೋರು. ಅಂಥವ್ರು ಬಂದಿರೋದು ನಮಗೆ ಸ್ಫೂರ್ತಿಯನ್ನು ಕೊಟ್ಟಿದೆ. ಕೊನೆಯ ಕ್ಷಣದಲ್ಲಿ ಅವ್ರಿಗೆ ಹೇಳಿದ್ದು ಅವ್ರು ಬಂದಿದ್ದಾರೆ. ಅವರಿಗೆ ನಾನು ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಶ್ರೀ ತಿಮ್ಮಪ್ಪ ಶೆಟ್ಟರು ಅವರು ಕೂಡ ನಮ್ಮ ಭಾಳ ಆತ್ಮೀಯರು. ನನಗೆ ಖುಷಿಯಾದ ಅವ್ರ ಹತ್ರ ಇರುವಂಥ ಶರ್ಟುಗಳು ಅದು ನಮಗೆ ಬೇಕು. ಇಂಥ ಶರ್ಟುಗಳಿಗೆ ನಾವು ಇಸ್ತ್ರಿ ಹಾಕೋದು ಮತ್ತು ಅದನ್ನು ಖಡಕ್ಕಾಗಿ ಮಾಡೋದು. ಮುಂದೆ ಅವರು ಕೂಡ ಶಾಸಕರಾಗೋ ಯೋಗ ಅಥವಾ MP ಆಗೋ ಯೋಗ ಬರಲಿ ಅಂತ ಹಾರೈಸ್ತಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಹೌದು, ಅವರೇ ಇದು. ಹಾಗೆ ರಾಮದಾಸ್ ಗೌಡ್ರವರು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಆದದ್ದು. ಅವರು ನಮಗೆ ಅನೇಕರಿಗೆ ಗೊತ್ತಿಲ್ಲ. ವೀರಪ್ಪನ ಒಂದು ಇದರಲ್ಲಿ ಆ ತಂಡದಲ್ಲಿದ್ದು ಅಲ್ಲಿ ಕೆಲಸ ಮಾಡಿ ಅವರ ಜೀವವನ್ನೇ ಪಣ ಇಟ್ಟವರು. ಅಂಥ ಒಬ್ಬ ಶಿಸ್ತುಬದ್ಧ ವ್ಯಕ್ತಿ ಮತ್ತು ಧಾರ್ಮಿಕದಲ್ಲಿ ತೊಡಗಿಸ್ಕೊಂಡವರು ಬಂದದ್ದು ಅವ್ರಿಗೆ ಹೇಳಿದ್ದು ನಾನು ಇವತ್ತು ಬೆಳಿಗ್ಗೆ. ಆದರೂ ಕೂಡ ಅವರು ಬಂದು ಇಲ್ಲಿ ನಮ್ಮನ್ನು ಭಾಗವಹಿಸಿ ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಪ್ರೇಮಕ್ಕ ನಮ್ಮ ದೊಡ್ಡಕ್ಕ, ಅವರು ಪುರಸಭಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾಗಿರ್ಬೋದು, ಲಯನ್ಸ್ನಲ್ಲಿ ಈಗ ಅಧ್ಯಕ್ಷರಾಗಿರೋದಾಗಿರ್ಬೋದು ಮತ್ತು ಎಲ್ಲ ಚಟುವಟಿಕೆಗಳಲ್ಲಿ ಅವರಿಗೆ ಅವರ ವಯಸ್ಸನ್ನು ಯಾರೂ ಕೇಳಬಾರ್ದು, ಆದರೆ ವಯಸ್ಸಿಗೆ ಅತೀತವಾದಂಥ ಒಂದು ಚಟುವಟಿಕೆ ಭರಿತ ಮಹಿಳೆ, ಅವರು ಆದರ್ಶ ಮಹಿಳೆ. ಅವರಿಗೆ ನಾವು ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇವೆ. ಹಾಗೆ ದೇವಿಕಾ ಅವರು ಸುಳ್ಯದಿಂದ ಬಂದಿದ್ದಾರೆ, ಅಲ್ಲಿ ಒಂದು ಸಂಸ್ಥೆ ನಡೆಸ್ತಾರೆ. ಪುತ್ತೂರಿಗೆ ನಾವು ಬಂದದಲ್ಲ, ಅವರು ಸುಳ್ಯಕ್ಕೆ ಬಂದದ್ರಿಂದ ನಮಗೊಂದು ಸ್ಪಿರಿಟ್ ಬಂದು ನಾವು ಯಾಕೆ ಪುತ್ತೂರಿಗೆ ಬರಬಾರ್ದು ಅಂತ. ಹಾಗೆ ಹೌದು ಸರ್. ಎಲ್ಲಕ್ಕಿಂತಲೂ ಮುಖ್ಯವಾಗಿ ನನ್ನ ಆತ್ಮೀಯ ಮಿತ್ರ ಸುಳ್ಯದವರಾಗಿ ಪುತ್ತೂರಿಗೆ ನೆಲೆಸಿರುವಂಥ ಈಶ್ವರ ಬೆಡೇಕರ್,
ಇವರು ಅಲ್ಲದೆ ಇದ್ದರೆ ನನಗೆ ಈ ಎಲ್ಲ ಕೆಲಸ ಇಲ್ಲಿ ಆಗ್ತಿಲ್ಲ. ಯಾಕಂದರೆ ನನಗೆ ಇಲ್ಲಿ ಸಂಪೂರ್ಣವಾಗಿ ಬಲಗೈಯಾಗಿ ನಿಂತು ಎಲ್ಲ ನಡೆಸಿಕೊಟ್ಟವರು, ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಆಸಿಫ್, ಈ ಸಂಸ್ಥೆ ವೀಕ್ಲಿನ ನಿರ್ದೇಶಕ, ಇಡೀ 20 ದಿನ ನಾನು ಯುರೋಪಿಗೆ ಹೋಗಿದ್ದೆ ನನ್ನ ಮಗನ ಹತ್ರ. ಆಗ ಅವರೇ ಇಲ್ಲಿ ಇಬ್ಬರು ದಂಪತಿಗಳು ನಿಂತು, ರಜಿಯಾ ಮತ್ತು ಆಸಿಫ್ ಅವರು ನಿಂತು ಇದೆಲ್ಲ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕು. ಥ್ಯಾಂಕ್ ಯು ಸೋ ಮಚ್. ಹಾಗೆ ರವೀಂದ್ರ ಶೆಟ್ಟರು, ದಯಾಕರಾಳ್ ಅವರು, ವೆಂಕಪ್ಪಗೌಡರು ಮತ್ತು ನಮ್ಮ ಹಿರಿಯರಾದಂಥ ಕಿಶೋರ್ ಅವರು ಎಲ್ಲರೂ ಸುಳ್ಯದಿಂದ ಅನೇಕರು ಬಂದಿದ್ದಾರೆ. ನೆಲ್ಸನ್ ಅವರು, ಕುರುಂಜಿ ಲಿಂಗಪ್ಪಗೌಡರು, ಎ ವಿ ನಾರಾಯಣರು, ಹಾಗೆ ಎಲ್ಲರನ್ನೂ ಒಂದೇ ಮಾತಿನಲ್ಲಿ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ. ನಿಮ್ಮ ಸಹಕಾರ ಇರಲಿ, ಬೇರೆಯವರಿಗೆ ಹೇಳಿ, ನಮ್ಮದೇನಾದರೂ ತಪ್ಪಾದರೆ ನಮಗೆ ಹೇಳಿ, ಮತ್ತು ಒಳ್ಳೆಯದನ್ನೆಲ್ಲ ಊರವರಿಗೆ ಹೇಳಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾನೆ. Part of our family, and we will assure that we will take care of you all the way along in our business. We'll be calling you often. We will be always there for you.